ಪತ್ರಿಕೋದ್ಯಮದಲ್ಲಿ ತನ್ನದೇ ಆದ ವೈಶಿಷ್ಟ್ಯದಿಂದ ಜನರ ಪ್ರೀತಿ ವಿಶ್ವಾಸ ಗಳಿಸಿ ಹೊಸ ಛಾಪು ಮೂಡಿಸಿರುವ ಹಿರಿಯ ಪತ್ರಕರ್ತ ತಾಲೂಕು ಪತ್ರಕರ್ತರ ಸಂಘದ ಸ್ಥಾಪಕಾಧ್ಯಕ್ಷ ಬಿಟಿ ರಂಜನ್ ಓರ್ವ ಜೀವಂತ ಅಧ್ಯಯನ ಪುಸ್ತಕ. ಮುಂದಿನ ದಿನಗಳಲ್ಲಿ ಅವರು ಇತಿಹಾಸದ ಪುಸ್ತಕ ಆಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ಎಂದು ಶಾಸಕ ಸಂಜೀವ ಮಠಂದೂರು ಹೇಳಿದರು. ಅವರು ಪುತ್ತೂರಿನ ಟೌನ್ ಬ್ಯಾಂಕ್ ಸಭಾಂಗಣದಲ್ಲಿ ಪುತ್ತೂರು ನಗರಸಭೆ ನಗರಾಭಿವೃದ್ಧಿ ಯೋಜನಾ ಪ್ರಾಧಿಕಾರದ ಸಹಕಾರದೊಂದಿಗೆ ತಾಲೂಕು ಪತ್ರಕರ್ತರ ಸಂಘ ಹಮ್ಮಿಕೊಂಡ ಇತ್ತೀಚೆಗೆ ನಿಧನರಾದ ಬಂಟ್ವಾಳ ತೋನ್ಸೆ ರಂಜನ್ ಶೆಣಿಯವರಿಗೆ ನುಡಿನಮನ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಇವತ್ತು ರಾಜ್ಯೋತ್ಸವ ಪ್ರಶಸ್ತಿ ಯಾವುದೋ ಒಂದು ಪ್ರಶಸ್ತಿ ಬೇಕಂದ್ರೆ ಅಪ್ಲಿಕೇಶನ್ ಹಾಕಬೇಕು. ನಮ್ಮಂಥ ಜನಪ್ರತಿನಿಧಿಗಳ ಹತ್ತಿರ ಬಂದು ಅದಕ್ಕೆ ಮಾತಾಡಿ ಹೊಸ ಪ್ರಭಾವ ಬೀರುವಂಥ ಸಂಗತಿಯನ್ನು ಮಾಡಬೇಕು. ಆದರೆ ಬಿಟಿ ರಂಜನ್ ಅದನ್ನು ಯಾವುದನ್ನು ಮಾಡಿಲ್ಲ. ಅಂದರೆ ಯಾವುದೇ ಪ್ರಶಸ್ತಿಯ ಬಗ್ಗೆ ಅವರು ಇವತ್ತು ಏನು ಗಮನ ಕೊಟ್ಟು ನಮ್ಮ ಕಾರ್ಯವನ್ನು ಮಾಡಿದವರಲ್ಲ. ಪ್ರಶಸ್ತಿ ಬಂದ ಮೇಲೆ ಕೂಡ ಅವರು ಹಿಗ್ಲಿಲ್ಲ, ಏನೂ ಹೇಳಿಲ್ಲ. ಅಂದರೆ ಜನ ಗುರುತಿಸ್ಯಾರಂತ ನನ್ನ ಹತ್ರ ಬಂದು ತಗೊಳ್ಳಿಕ್ಕೂ KSRTC ಬಸ್ಸಲ್ಲಿ ಹೋಗಿದ್ದಾರೆ ತಗೊಳ್ಳಿಕ್ಕೂ. ಹೀಗೆ ಆ ಪ್ರಶಸ್ತಿ ಬಂದಾಗ ಹಿಗ್ಲಿಲ್ಲ, ಪ್ರಶಸ್ತಿ ಸಿಗ್ಲಿಲ್ಲ ಅಂತೇಳಿ ಹೋಗ್ಲಿಲ್ಲ, ಯಾರ ಕಾಲಿಡುವಂತ ಸಂಗತಿಯನ್ನು ಮಾಡಿಲ್ಲ. ನುಡಿನಮನ ಸಲ್ಲಿಸಿದ ಜಿಲ್ಲಾ ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷ ಪತ್ರಕರ್ತ ಪಿಬಿ ಹರೀಶ್ ರೈ ಅವರು ಮಾತನಾಡಿ, ಗ್ರಾಮೀಣ ಪತ್ರಿಕೋದ್ಯಮಕ್ಕೆ ಹೊಸ ಭಾಷ್ಯ ಬರೆದಿರುವ ಬಿಟಿ ರಂಜನ್ ಅವರು ವರದಿಗಾರಿಕೆಯಲ್ಲಿ ಯಾವುದೇ ರಾಜಿ ಮಾಡಿಕೊಂಡಿರಲಿಲ್ಲ. ಅವರ ವರದಿಗಾರಿಕೆ ಸತ್ಯ ನಿಷ್ಠೆಯಿಂದ ಕೂಡಿರುತ್ತಿತ್ತು. ಅವರ ಆತ್ಮಕ್ಕೆ ಭಗವಂತ ಚಿರಶಾಂತಿ ನೀಡಲಿ ಎಂದು ಹೇಳಿದರು. ವಿಶೇಷವಾಗಿ ಪುತ್ತೂರಿನ ಈ ಭಾಗದಲ್ಲಿ ಕಳೆದ 3 ದಶಕದಿಂದ ಒಬ್ಬ ಪತ್ರಕರ್ತನಾಗಿ ಅತ್ಯಂತ ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ ಮತ್ತು ಬಹಳ ನಿಷ್ಠುರವಾದಿಯಾಗಿ ಸೇವೆಯನ್ನು ಸಲ್ಲಿಸಿದಂತಹ ಬಿಟಿ ರಂಜನ್ ರವರು ನಮ್ಮನ್ನ ಅಗಲಿದ್ದಾರೆ. ಸಾಮಾನ್ಯವಾಗಿ ಪತ್ರಕರ್ತರ ಯಾರಾದರೂ ನಮ್ಮ ನಿಧನರಾದ್ರೆ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಒಂದು ಶ್ರದ್ಧಾಂಜಲಿ ಸಭೆ ನಡೀತದೆ. ಆದರೆ ಒಬ್ಬ ಪತ್ರಕರ್ತನಿಗೆ ಒಂದು ಪುರಸಭೆಯ ಅಧ್ಯಕ್ಷರು ಮತ್ತು ಪುರಸಭೆಯ ನೇತೃತ್ವದಲ್ಲಿ ಒಂದು ಶಾಸಕರ ಉಪಸ್ಥಿತಿಯಲ್ಲಿ ಇಲ್ಲಿಯ ನಗರಾಭಿವೃದ್ಧಿ ಪ್ರಾಧಿಕಾರ ಎಲ್ಲ ಒಂದು ಸ್ಥಳೀಯಾಡಳಿತ ಸಂಸ್ಥೆಗಳು ಇಟ್ಕೊಂಡು ಒಬ್ಬ ಪತ್ರಕರ್ತನಿಗೆ ಶ್ರದ್ಧಾಂಜಲಿ ಸಭೆಯನ್ನು ಆಯೋಜನೆ ಮಾಡಿದೆ ಅಂತ ಹೇಳಿದ್ರೆ ಪ್ರಾಯಶಃ ರಂಜನ್ರು ಪುತ್ತೂರಿನಲ್ಲಿ ಯಾವ ರೀತಿ ಅವರು ಜನಗಳ ಜೊತೆ ಒಡನಾಟದಲ್ಲಿದ್ದರು ಮತ್ತು ಅವರು ಯಾವ ರೀತಿ ಕೆಲಸ ಮಾಡಿದ್ರು ಅಂತ ಹೇಳೋದಕ್ಕೆ ಇದಕ್ಕಿಂತ ದೊಡ್ಡ ಒಂದು ನಿದರ್ಶನ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೇನೆ. ಮುಖ್ಯ ಅತಿಥಿಗಳಾಗಿ ನಗರಸಭೆಯ ಅಧ್ಯಕ್ಷ ಜೀವನ್ ದರ್ಜಿ, ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಬಾಮಿ ಅಶೋಕ್ ಶೆಣಿ, ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ನಾಯ್ಕಿಂದಾಚೆ, ಪುತ್ತೂರು ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಶ್ರವಣ್ ಕುಮಾರ್ ನಾಳ, ಸಂಘದ ಕಾರ್ಯದರ್ಶಿ ಐಪಿ ಸಂದೀಪ್, ಸಂಘದ ಸದಸ್ಯ ಸಂಶೋಧನ್ ಸಂಪ್ಯ, ಉಪಾಧ್ಯಕ್ಷ ಅನೀಶ್ ಕುಮಾರ್ ಮರಿಲ್, ಶಶಿಧರ್ ರೈ, ಅಜಿತ್ ಕುಮಾರ್, ಪ್ರವೀಣ್ ಪೊಲ್ವಾರ್, ಕುಮಾರ್ ಕಲ್ಲಾರೆ. ಕಾರ್ಯಕ್ರಮದಲ್ಲಿ ವಿವಿಧ ರಾಜಕೀಯ ಮುಖಂಡರು, ಇಲಾಖಾಧಿಕಾರಿಗಳು, ಸಂಘ ಸಂಸ್ಥೆಗಳ ಮುಖಂಡರು ಉಪಸ್ಥಿತರಿದ್ದರು.